This program is sponsored by Pet Hut, Khadri Commercial Complex, Malikatta, Mangalore, Akash Towers, Chilimbi, Mangalore. La 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 la. ನಮಸ್ಕಾರ ವೀಕ್ಷಕರೇ, ಪೆಟ್ಸ್ ಕಾಳಜಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೇವಿಶ್ರೀ ಶೆಟ್ಟಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಗೀತ ಆಗಿರ್ಬೋದು, ಆಕಸ್ಮಿಕವಾಗಿರ್ಬೋದು, ಇಂಥ ಫೇಮಸ್ ಮೂವಿಯಲ್ಲಿ ಆ್ಯಕ್ಟ್ ಮಾಡಿರುವಂಥವರು ಹಾಗೂ ಮಹಾರಾಷ್ಟ್ರದ ಎನಿಮಲ್ ಹಸ್ಬೆಂಡ್ರಿ ಕಾರ್ಪೊರೇಷನಿಂದ ಡಾಗ್ ಟ್ರೈನರ್ ಅಂತ ಸರ್ಟಿಫೈ ಆಗಿರುವಂತಹ ಮಂದೀಪ್ ಆರ್ ರೈ ಯು ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಸರ್. ನಮಸ್ಕಾರ. ಸೊ ನೀವು ಯೂಶುವಲ್ ಇಂಟರ್ವ್ಯೂ ಹೋದಾಗ ಫಿಲ್ಮ್ ಬಗ್ಗೆ ಕೇಳ್ತಾರೆ. ಸೊ ಇವತ್ತು ಡಿಫ್ರೆಂಟ್ ಆಗಿ ನೀವು ಎನಿಮಲ್ ಟ್ರೈನಿಂಗ್ ಮಾಡೋದ್ರ ಬಗ್ಗೆ ಸ್ಪೆಷಲ್ ಟ್ರೈನಿಂಗ್ ಪಡ್ಕೊಂಡಿರೋದ್ರಿಂದ ಈ ಪೆಟ್ಸ್ ಕಾಳಜಿ ಕಾರ್ಯಕ್ರಮಕ್ಕೆ ರಿಲೇಟೆಡ್ ಆಗಿ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ನಿಮ್ಮ ಹತ್ರ ಕ್ವಶನ್ಸ್ ಕೇಳೋ ಅಂತಿದ್ದೀನಿ ಇವತ್ತು. ಸೊ ಮೊದಲನೇದಾಗಿ ಸರ್, ಈಗ ಮನೆಗೊಂದು ಸಾಕು ಪ್ರಾಣಿ ತರ್ತಾರೆ ಎಲ್ಲರೂ. ಸೊ ಅವ್ರಿಗೆ ಒಂದು ಏನಂದ್ರೆ ನನ್ನ ಸಾಕು ಪ್ರಾಣಿ ನಾನು ಹೇಳ್ದಾಗ ಕೇಳಬೇಕು ಅಂತ. ಸೊ ಅದಕ್ಕೆ ಬಾಲ್ ಬಿಸಾಡೋದಾಗಿರ್ಬೋದು, ಬಾಲ್ ಹಿಕ್ಕಿತ ಅಂತ ಹೇಳ್ಬೋದು, ಹೀಗೆ ಬೇರೆ ಬೇರೆ ಟ್ರೈನಿಂಗ್ ಅನ್ನು ಕೊಡ್ತಾ ಇರ್ತಾರೆ. ಸೊ ಕೆಲವೊಬ್ರು ಸಕ್ಸಸ್ ಆದ್ರೆ ಕೆಲವೊಬ್ರು ಸಕ್ಸಸ್ ಆಗಲ್ಲ. ಸೊ ಒಂದು ಎಕ್ಸಾಕ್ಟ್ ಆಗಿ ನಮ್ಮ ಸಾಕು ಪ್ರಾಣಿಗಳಿಗೆ ಟ್ರೈನಿಂಗ್ ಕೊಡ್ಬೇಕಾದ್ರೆ ಯಾವ ರೀತಿ ಕೊಡ್ಬೋದು ಸರ್? ನೋಡಿ, ಸಾಕು ಪ್ರಾಣಿ ಅಂದ ಮೇಲೆ ಇಟ್ ಬಿಕಮ್ಸ್ ಅ ಎಂಟರ್ಟೈನ್ಮೆಂಟ್ ಫಾರ್ ಹ್ಯೂಮನ್ ಬೀಯಿಂಗ್. ಹೌದು. ತನ್ನ ಸ್ವಾರ್ಥಕ್ಕೆ ನಾವು ಅದನ್ನು ಸಾಕ್ತೀವಿ. ಫಾರ್ ಎಕ್ಸಾಂಪಲ್, ಮನೇಲಿ ಕಳ್ಳತನ ಆಗಬಾರ್ದು ಅಥವಾ ತಂದೆ ದೊಡ್ಡ ತೋಟ ಇರುತ್ತೆ, ಅಲ್ಲಿ ಏನು ತೊಂದರೆ ಆಗಬಾರ್ದು ಅಂತ ಹೇಳಿ ಕೆಲವರು ನಾಯಿಗಳನ್ನು ಸಾಕ್ತಾರೆ. ಬೆಕ್ಕು ನಾಯಿ ಅದರಲ್ಲಿ ಏನು ವ್ಯತ್ಯಾಸ ಇದೆ ಅಂದರೆ, ಬೆಕ್ಕು ನಿಮ್ಮನ್ನು ಸೆಲೆಕ್ಟ್ ಮಾಡುತ್ತೆ. ನೀವು ಬೆಕ್ಕು ಸಾಕಬೇಕು ಅಂದರೆ ಹೋಗ್ಬಿಟ್ಟು ಬೆಕ್ಕು ತೊಗೊಂಡು ಬಂದರೆ ಅದು ಹೋಗ್ಬೋದು ಅಥವಾ ಓಡ್ ಹೋಗ್ಬೋದು, ಅದಕ್ಕೆ ಇಷ್ಟ ಆಗಿರಬೇಕು. ಆದರೆ ನಾಯಿ ನಿಜವಾಗ್ಲೂ ಮ್ಯಾನ್ಸ್ ಗುಡ್ ಫ್ರೆಂಡ್ ಅಂತೀವಿ. ಕಾರಣ ಏನಂದರೆ ಅವನಷ್ಟು ನಿಯತ್ತಿರೋದು ಪ್ರಾಣಿ ಈ ಭೂಲೋಕದಲ್ಲಿ ಇಲ್ಲ. ಡಾಗ್ ಕಮ್ಸ್ ಟು ಯು ವೆನ್ ಯು ಕಾಲ್. ಬೆಕ್ಕನ ಕರಿ ಬರಲ್ಲ, ಅದಕ್ಕೆ ಬೇಕು ಆವಾಗ ಬಂದುಬಿಟ್ಟು ನಿಮ್ಮ ಹತ್ರ ಮುದ್ದು ಮಾಡಿಸ್ಕೊಳ್ಳುತ್ತೆ. ಬಟ್ ಎಸ್, ಬೆಕ್ಕು ಈಸ್ ಆಲ್ಸೋ ಎ ಲವಬಲ್ ಆ್ಯನಿಮಲ್. ಅದನ್ನು ಈಗಿನ ಕಾಲದಲ್ಲಿ ಏನಿದೆ ಅಂದರೆ, ಯಾವ ಪ್ರಾಣಿ ಇರಲಿ, ನೀವು ಅದಕ್ಕೆ ಸ್ವಲ್ಪ ಫುಡ್ ಕೊಟ್ಟರೆ ಅದು ಎಲ್ಲೋ ಹೋಗಲ್ಲ. ಬೆಕ್ಕು ಕೂಡ ಹಾಗೇನೆ, ನೀವು ಕರೆಕ್ಟಾಗಿ ಟೈಮ್ಲಿ ಫುಡ್ ಕೊಟ್ಟರೆ ಬೆಕ್ಕು ವಿಲ್ ನಾಟ್ ಮಿಸ್ ಯು, ಇಟ್ ವೋಂಟ್ ಗೋ ಎನಿವೇರ್ ಎಲ್ಸ್. ಬಟ್ ನಾಯಿ, ನಿಯತ್ತಿನ ನಾಯಿ ಅಂತೀವಲ್ಲ, ಅದಕ್ಕೆ ಕಾರಣ ಏನಂದರೆ, ಒಂದು ರೊಟ್ಟಿ ನೀವು ಹಾಕಿ ಇನ್ನೊಂದು ರೊಟ್ಟಿ ಹಾಕ್ತಿರೋ ಇಲ್ವೋ ಗೊತ್ತಿಲ್ಲ, ಬಟ್ ಹಿ ವಿಲ್ ಬಿ ವೆರಿ ಲಾಯಲ್ ಟು ಯು. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಡಾಗ್ ಆ್ಯಂಡ್ ದ ಕ್ಯಾಟ್. ನಾಯಿಗೆ ಟ್ರೈನಿಂಗ್ ಕೊಡೋದು ಅಂದರೆ, ನೀವು ಮೊದಲೇ ಅರ್ಥ ಮಾಡ್ಕೋಬೇಕು ದ ವೇ ಯು ಹ್ಯಾವ್ ಟು ಟೀಚ್ ದ ಡಾಗ್. ಇಟ್ ಈಸ್ ನಾಟ್ ಲೈಕ್ ಮಕ್ಕಳ ಥರ ಇಲ್ಲ. ಇಟ್ ಈಸ್ ಮಕ್ಕಳಕ್ಕಿಂತ ಬುದ್ಧಿವಂತ. ನಾಯಿಗೆ ಇರೋದು ಸೆನ್ಸ್ ಮನುಷ್ಯನಿಗೆ ಇರಲ್ಲ. ನಾಯಿಗೆ ಇರೋದು ನಾಲೆಜು ಮನುಷ್ಯನಿಗೆ ಇರಲ್ಲ. ಜೀವನದಲ್ಲಿ ಮನುಷ್ಯ ಎಷ್ಟು ಭಾಷೆನ ಕಲ್ತ್ಕೋತಾರೆ ಒಬ್ಬ ಮನುಷ್ಯ ಪ್ರಾಣಿ ಅದು ಗೊತ್ತಿಲ್ಲ. ಆದರೆ ನಾಯಿಗೆ ಇರೋದು ನಾಲೆಜ್ ಆಫ್ ಲ್ಯಾಂಗ್ವೇಜ್. ಸೈನ್ ಇರ್ಬೋದು, ವರ್ಬಲ್ ಲ್ಯಾಂಗ್ವೇಜ್ ಇರ್ಬೋದು. 360ಕ್ಕಿಂತ ಜಾಸ್ತಿ ಭಾಷೆಗಳನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಒಂದೇ ಪ್ರಾಣಿಲಿದೆ, ಅದು ಡಾಗ್, ನಾಯಿ. ನಾವು ಹೇಳ್ತೀವಿ ನಾಯಿನ ಟ್ರೈನ್ ಮಾಡಬೇಕು ಅಂದರೆ ಯಾವ ರೀತಿ ಟ್ರೈನ್ ಮಾಡಬೇಕು ಅಂದರೆ, ಯಾರು ಬೇಕಾದರೆ ಅದನ್ನು ಟ್ರೈನ್ ಮಾಡಬಹುದು. ಕೆಲವು ಬೇಸಿಕ್ಸ್ ಇರ್ತವೆ, ಅದನ್ನು ಟೀಚ್ ಮಾಡಬೇಕು ಅಂದರೆ. ಫಾರ್ ಎಕ್ಸಾಂಪಲ್, ಬಾಲ್ ಅಂತೀವಿ. ಸಿ, ಡಾಗ್ ಈಸ್ ಅ ಪ್ಲೇಫುಲ್ ಆ್ಯನಿಮಲ್. ಇದು ತುಂಬ ಬೇಗ ಆಟ ಆಡುತ್ತೆ ನಿಮ್ಮ ಜೊತೆಲಿ. ಇಫ್ ಹಿ ಸೀಸ್ ಯು ಆರ್ ಸ್ಯಾಡ್, ಹಿ ವಿಲ್ ಕಮ್ ಆ್ಯಂಡ್ ಎಂಟರ್ಟೈನ್ ಯು. ಅದು ಒಂದು ಅದರಲ್ಲಿ ಇರೋದು ಗುಣ. ನಾಯಿ ನೋಡಿ, ನೀವು ಬೀದಿ ನಾಯಿ ನೋಡಿ, ಚಿಕ್ಕದು ಮರಿ ಇರ್ಬೋದು ಅಥವಾ ದೊಡ್ಡ ನಾಯಿ ಇರ್ಬೋದು, ಅದು ನಿಮ್ಮ ಹತ್ರ ಬಂದ್ಬಿಟ್ಟು ಅದಕ್ಕೆ ಹೊಟ್ಟೆ ಹಸಿದ, ನೀವೇನಾದರೂ ತಿಂತಾ ಇದ್ದೀರಾ, ಬೇಕರಿ ಹತ್ರ ಇರ್ಬೋದು ಅಥವಾ ಎಲ್ಲೋ ಒಂದು ಕಡೆ, ಯು ಸಿ ಡಾಗ್ ವಿಲ್ ಕಮ್ ಟು ಯು, ವಿಲ್ ವ್ಯಾಗ್ ಇಸ್ ಟೈಲ್. ಅದನ್ನು ನಿಮ್ಮನ್ನು ನೋಡ್ತಾ ಇರುತ್ತೆ. ದ ಎಕ್ಸ್ಪ್ರೆಷನ್ಸ್, ಸ್ವಲ್ಪ ಉಳಿದ್ರೆ ನನಗೆ ಕೊಡ್ತೀಯಾ, ಇಟ್ ಬೆಗ್ಸ್ ಯು, ಇಟ್ ನೆವರ್ ಅಟ್ಯಾಕ್ಸ್. ನಾವು ಹೇಳ್ತೀವಿ, ಇತ್ತೀಚೆಗೆ ನೀವು ಓದಿರ್ಬೋದು ಪೇಪರಲ್ಲಿ ಅಥವಾ ಎಲ್ಲೋ ಒಂದು ಕಡೆ, ನಾಯಿಗಳನ್ನು ಅಟ್ಯಾಕ್ ಮಾಡಿದ್ದು ಮಕ್ಕಳಿಗೆ. ಹೌದು, ಮಕ್ಕಳ ಮೇಲೆ ಅಟ್ಯಾಕ್ ಮಾಡಿರೋದಾಗಿರುತ್ತೆ. ಕಾರಣ ಏನಂದರೆ ನಾವೇ, ನಾಯಿಯಲ್ಲ. ನಾವೇನು ಮಾಡ್ತೀವಿ, ಕಸ ತಂದು ಹಾಕ್ತೀವಿ. ದಟ್ ಈಸ್ ಒನ್ ಆಫ್ ದ ಬ್ಯಾಡ್ ಥಿಂಗ್ ವಿಚ್ ಮ್ಯಾನ್ ಡಸ್.
ಅದರಲ್ಲಿ ಏನೇನೋ ಇರುತ್ತೆ ತಿನ್ನೋ ವಿಷಯಗಳು. ಆ ತಿನ್ನೋ ವಿಷಯಗಳನ್ನು ನಾವು ಅಲ್ಲಿ ಹಾಕಿದ ಮೇಲೆ ಏನಾಗುತ್ತೆ ಅಂದರೆ ನಾಯಿ ಥಿಂಗ್ಸ್ ದಟ್ ಬಿಲಾಂಗ್ಸ್ ಟು ಇಟ್, ಇದು ಅದರದ್ದು ಮಾತ್ರ. ಕೆಲವು ನಾಯಿಗಳು ಇರ್ತವೆ, ದೇ ಆರ್ ರೌಡೀಸ್ ಟೈಪ್. ಈಗ ಬೀದಿಲಿ ಯು ಕಾಂಟ್ ಕಂಟ್ರೋಲ್ ಡಾಗ್ಸ್. ಸೊ ಅಂಥ ನಾಯಿಗಳನ್ನು ಏನು ಅವ್ರಿಗೆ ಏನು ಭಯ ಇರುತ್ತೆ ಅಂದರೆ ನಾನು ತಿನ್ನೋ ವಸ್ತುನ ನನಗೆ ತಿನ್ನಕ್ಕೆ ಬಿಡಲ್ಲ ಆ ಮಗು, ಅದಕ್ಕೆ ಅಟ್ಯಾಕ್ ಮಾಡೋದು. ಆಮೇಲೆ ಅಟ್ಯಾಕ್ ಮಾಡೋಕ್ಕೆ ನಾಯಿನಲ್ಲಿ ಏನಿರುತ್ತೆ ಅಂದರೆ ಇಟ್ಸ್ ಅ ಗ್ರೂಪಿಸಮ್. ನಾಯಿ ಗ್ರೂಪ್. ಡಾಗ್ಸ್ ಆರ್ ಆಲ್ವೇಸ್ ವಾಂಡರ್. ಬೀದಿ ನಾಯಿಗಳು ಗ್ರೂಪಲ್ಲಿ ವಾಂಡರ್ ಯಾಕೆ ಆಗೋದು ಅಂದರೆ ಒಂದು ಬೀದಿಯಿಂದ ಇನ್ನೊಂದು ಬೀದಿಗೆ ಹೋಗಬೇಕಾದ್ರೆ ಒಂದು ಬೀದಿಯಿಂದ ಇನ್ನೊಂದು ಬೀದಿಗೆ ಇರೋ ನಾಯಿಗಳನ್ನ ಅಟ್ಯಾಕ್ ಆಗಬಾರ್ದು, ನಮ್ಮನ್ನು ಅಟ್ಯಾಕ್ ಮಾಡಬಾರ್ದು. ಆ ಉದ್ದೇಶದಿಂದ ಅವರಲ್ಲಿ ಅವ್ರದ್ದು ಲ್ಯಾಂಗ್ವೇಜ್ ಇರುತ್ತೆ. ಅವರು ನೀವು ರಾತ್ರಿ ಹೊತ್ತಲ್ಲಿ ನೋಡಿ ಬೊಗಳ್ತಾರೆ. ಒಂದು ನಾಯಿ ಬೊಗಳೋದು ಕೆಲಸ, ಇನ್ನೊಂದು ನಾಯಿ ಅಲ್ಲಿ ಏನು ರೆಸ್ಪಾಂಡ್ ಕೊಡುತ್ತೆ ಅಂತ. ಸೊ ದೀಸ್ ಥಿಂಗ್ಸ್ ಆರ್ ಆಲ್ವೇಸ್ ಲೈಕ್ ಅ ವಾಚ್ ಡಾಗ್ಸ್. ಆ ಬುದ್ಧಿ ಇರುತ್ತೆ ಅವ್ರಿಗೆ. ಬಟ್ ಎಲ್ಲಿ ವಾಚ್ ಮಾಡೋದು, ಏನು ವಾಚ್ ಮಾಡೋದು? ಅದಕ್ಕೆ ಈ ಥರ ಆಲ್ ಈಸ್ ವೆಲ್ ಅಂತ ಇನ್ನೊಬ್ಬ ಪೊಲೀಸ್ಗೆ ಹೇಳ್ತಾನೆ. ಆ ಥರ ನಾಯಿಗಳು ಕೂಡ ಅವ್ರ ಬೀದಿನಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಬೊಗಳೋದು, ಇನ್ನೊಂದು ಬೀದಿನಲ್ಲಿ ಏನು ಪ್ರಾಬ್ಲಮ್ ಇದೆ ಅಂದರೆ ಬೊಗಳೋದು. ಆ ಬೊಗಳೋ ಅದರಲ್ಲಿ ಅವರಿಗೆ ಸೆನ್ಸ್ ಇರುತ್ತೆ, ಸಮಥಿಂಗ್ ಈಸ್ ರಾಂಗ್ ಇನ್ ದ್ಯಾಟ್ ಸ್ಟ್ರೀಟ್. ದೆನ್ ದೇ ಗೋ ಆ್ಯಂಡ್ ಆಲ್ ದ ಡಾಗ್ಸ್ ವಿಲ್ ಕಮ್ ಟುಗೆದರ್ ಆ್ಯಂಡ್ ಅಟ್ಯಾಕ್. ಆ ಅಟ್ಯಾಕಿಂಗ್ ಸಿಸ್ಟಮ್ ಇರುತ್ತೋ, ಬುದ್ಧಿ ಇರೋದು ಲೈಕ್ ಅ ಸೋಲ್ಜರ್ಸ್. ಎನಿ ಫಾರ್ ದ್ಯಾಟ್ ಮ್ಯಾಟರ್ ಪ್ರಾಣಿಗಳಿಗೆ ಆ ಬುದ್ಧಿ ಇರುತ್ತೆ. ಇರುವೆ ನೋಡಿ, ಒಂದು ಇರುವೆ ಜಾಗದಲ್ಲಿ ನೀವು ಕಾಲು ಹಿಡಿರಿ, ಪರ್ದು 15-20 ಇರುವೆ ನಿಮ್ಮನ್ನು ಕಚ್ಚಿ ಸುಸ್ತು ಮಾಡಿಬಿಡ್ತಾರೆ. ದ್ಯಾಟ್ ಈಸ್ ಆ್ಯನಿಮಲ್ ಅಟ್ಯಾಕ್. ಫಾರ್ ಎಕ್ಸಾಂಪಲ್ ನೀವು ನೋಡ್ತಾ ಇರ್ತೀರಾ, ಆ್ಯನಿಮಲ್ ಪ್ಲಾನೆಟ್ ಇರ್ಬೋದು ಅಥವಾ ನ್ಯಾಚುರಲ್ ಟಿ ವಿನಲ್ಲಿ ನೋಡ್ತಾ ಇರ್ತೀರಾ, ಈ ಆ್ಯನಿಮಲ್ ಬಗ್ಗೆ ತೋರಿಸ್ತಾರೆ. ದೇ ಡೋಂಟ್ ಅಟ್ಯಾಕ್ ಸಿಂಗಲ್. ಕ್ಯಾಟ್ ಇರಲಿ, ವೋಲ್ಫ್ ಇರಲಿ, ದೇ ಅಟ್ಯಾಕ್ ವಿತ್ ಅ ಗ್ರೂಪ್. ಅದು ಸಿಸ್ಟಮ್ ನಾಯಿನಲ್ಲಿ ಕೂಡ ಇದೆ. ದೇ ಹ್ಯಾವ್ ದೇರ್ ಓನ್ ಅಂಡರ್ಸ್ಟ್ಯಾಂಡಿಂಗ್ ವಿಚ್ ಇಟ್ಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಪೀಪಲ್ ಲೈಕ್ ಅಸ್. ವಿ ಹ್ಯಾವ್ ಟು ಡೂ ರಿಸರ್ಚ್ ಆನ್ ದಟ್. ಅಂಥವ್ರಿಗೆ ಮಾತ್ರ ಗೊತ್ತಾಗುತ್ತೆ. ನಾಯಿಗಳಲ್ಲಿ ಆ ಬುದ್ಧಿ ಇರೋದಕ್ಕೆ ನಾವು ಬೀದಿ ನಾಯಿ ನೋಡಿದ ತಕ್ಷಣ ಕಲ್ಲು ಹೊಡಿಯೋಕ್ಕೆ ಹೋಗ್ತೀವಿ. ಬೇರೆ ನಾಯಿನ ಬಂದು ನಿಮ್ಗೆ ಬೇಕಾದ್ರೆ ಕಚ್ಚಕ್ಕೆ ಶುರು ಮಾಡುತ್ತೆ. ಬಿಕಾಸ್ ಅವ್ನು ನನಗೆ ಹೊಡಿಯೋನು, ಇವನಿಗೆ ಹೊಡಿಯೋನು, ನನಗೂ ಹೊಡಿತಾನಂತ ಭಯ ಇರುತ್ತೆ. ಆದ್ದರಿಂದ ನಾಯಿ ವಿಲ್ ಅಟ್ಯಾಕ್ ಯು ವೆನ್ ಇಟ್ ಈಸ್ ಫ್ರೈಟನ್. ಹೆದರ್ಕೊಂಡ್ರೆ ಮಾತ್ರ ಅಟ್ಯಾಕ್ ಮಾಡುತ್ತೆ, ಇಲ್ಲ ಅಂದರೆ ಅಟ್ಯಾಕ್ ಮಾಡಲ್ಲ. ಸೊ ಬೇಸಿಕಲಿ ಈಗ ಒಂದು ನಾಯಿಗೆ ಟ್ರೈನಿಂಗ್ ಕೊಡಬೇಕಾದ್ರೆ ನೀವು ಹೇಳ್ದಿರೋ ಹಾಗೆ, ನಾನು ಯಾಕೆ ಹೇಳ್ತೀನಿ ಅಂದರೆ ಮಗುಗೆ ಕೂಡ ನಾವು ಕಲಿಸ್ಬೇಕಾಗಿದ್ರೆ 3 ವರ್ಷ ಆದಮೇಲೆ ಸ್ಕೂಲ್ ಕಳಿಸ್ತೀನಿ. ಇಲ್ಲ ಅಲ್ಲಿವರೆಗೂ ಅದಕ್ಕೆ ಬುದ್ಧಿ ಇರಲ್ಲ. ಸೇಮ್ ಥಿಂಗ್ ವಿತ್ ದ ಡಾಗ್ಸ್. 3 ತಿಂಗಳ ತನಕ ನಾಯಿಗೆ ಬುದ್ಧಿ ಇರಲ್ಲ. ಸೊ ಒಂದು ಏಜ್ ಅಂದರೆ 3 ತಿಂಗಳ ನಂತರನೇ ಅದಕ್ಕೆ 3 ತಿಂಗಳ ನಂತರ ಅಬೌಟ್ ಸಮ್ವೇರ್ 1.5 year to 2 years, ದಟ್ಸ್ ಆಲ್ ಮ್ಯಾಕ್ಸಿಮಮ್. ಅದು ಬ್ರಿಲಿಯಂಟ್ ಇದ್ದರೆ ಕೀಪ್ಸ್ ಆನ್ ಕಂಟಿನ್ಯೂಸ್ಲಿ ಲರ್ನಿಂಗ್. ಅದು ಕೆಲವು ನಾಯಿಗೆ ಬುದ್ಧಿ ಇರುತ್ತೆ. ಬಟ್ ಅದಾದಮೇಲೆ ನೀವು ಏನಾದರೂ ಕಲಿಸಿದ್ರೆ ಅದು ಅರ್ಥ ಆಗಲ್ಲ ಅದಕ್ಕೆ, ಅಥವಾ ಒಂಥರ ದಡ್ಡ ಅಂತೀವಲ್ಲ. ಸೊ 3 ತಿಂಗಳಿಂದ 1 ವರ್ಷ 1.5 ವರ್ಷ ವರೆಗೂ ಟ್ರೈನಿಂಗ್ ಅದನ್ನು ನೀವು ಆಮೇಲೆ ಏನಾಗುತ್ತೆ ಅಂದರೆ ಇಫ್ ಯು ಕೀಪ್ ಆನ್ ಟ್ರೈನಿಂಗ್ ಲೈಕ್ ಮನುಷ್ಯನಿಗೆ ಕೂಡ ನಾವು ಹೇಳ್ತೀವಲ್ಲ 21 ವರ್ಷ ತನಕ ಮನುಷ್ಯ ಓದ್ತಾನೆ, ಆಮೇಲೆ ಈ ಸ್ಟಾರ್ಟ್ಸ್ ಅರ್ನಿಂಗ್ ಅಲ್ವಾ. ಸೊ ದಿಸ್ ಇಸ್ ವಿತ್ ದ ಸೇಮ್ ಥಿಂಗ್ ವಿತ್ ದ ಡಾಗ್. ಒನ್ಸ್ ಯು ಟೀಚ್ ದಮ್ ಇಟ್ ಲರ್ನ್ಸ್ ಆನ್ ವಿತ್ ದ ಡೇಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ, ಅರ್ಥ ಆಗುತ್ತೆ. ಇಟ್ ಈಸ್ ಡಾಗ್ ಈಸ್ ಆಲ್ವೇಸ್ ಅ ಲರ್ನರ್. It learns a lot of good things also, bad things also. So we have to teach him good things, and for that bakshis ಅಂತೀವಲ್ಲ. ಈಗ ನಾವು ಮಕ್ಕಳಿಗೆ ಹೇಳ್ತೀವಿ, ನೀನು ಫಸ್ಟ್ ರ್ಯಾಂಕ್ ಬಂದರೆ ನಿನಗೆ ನಾನು ಇದನ್ನು ಕೊಡ್ತೀನಿ ಅಂತ ಏನೋ ಒಂದು ಆಮಿಷ ತೋರಿಸ್ತಾರೆ. ಅಪ್ಪ ಅಮ್ಮ ಹಾಕಿದ ಫ್ರೀಸ್ಗೆ ವರ್ತ್ ಇರಲಿ ಅಂತ ಅಲ್ವಾ. ಸೊ ಡಾಗ್ಸ್ಗೆ ಏನಾಗುತ್ತೆ ಅಂದರೆ ಈ ಪೆಡಿಗ್ರೀಸ್ ಇರ್ತವೆ, ಅದರಲ್ಲಿ ಚಿಕ್ಕ ಚಿಕ್ಕದು ಒಂದು ತಿನ್ನಕ್ಕೆ ಅಂತ ಇರುತ್ತೆ, ಒಂದು ತ್ರಿಕೋನ ಆ ಥರ ಒಂದು ಇರುತ್ತೆ, ಬೋನ್ ಶೇಪಲ್ಲಿ ಇರುತ್ತೆ. ಅದನ್ನು ಒಂದು ಚಿಕ್ಕದು ಒಂದು ಮುಷ್ಟಿಯಷ್ಟು ಇಟ್ಕೊಂಡು ನೀವು ಒಂದು ಹಾಕಿ ಆಮೇಲೆ ನೀವು ವೇಟ್ ಮಾಡಿ. ಫಾರ್ ದ ಸೆಕೆಂಡ್ ಥಿಂಗ್ ಹಿ ವಿಲ್ ಡೂ ವಾಟ್ ಎವರ್ ಯು ಸೇ. ಓಕೆ. ನಾಯಿಗೆ ಅಪ್ ಟು 3 months ಇಟ್ ಟೇಕ್ಸ್ ಟೈಮ್ ಟು ಲರ್ನ್ ಯುವರ್ ಲ್ಯಾಂಗ್ವೇಜ್, ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್. ಹಿ ಶುಡ್ ಡೂ ದಿಸ್, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ. ಬಿಕಾಸ್ ವಾಟ್ ಇಟ್ ಈಸ್ ನ್ಯಾಚುರಲಿ ನೀವು ಕೂಡ ಮಗು ಇರುವಾಗ ಪ್ಯಾಂಪರ್ ಮಾಡ್ತೀರಾ ಅದನ್ನು. ಸೊ ಇಟ್ ಲೈಕ್ಸ್
to be with you and get pampered. So once ಆಟದ ಥರ ಅವನಿಗೆ ಟೀಚ್ ಮಾಡಿದರೆ ಆಸ್ ಅ ಗೇಮ್ ಇಟ್ ಲರ್ನ್ಸ್ ಫಾಸ್ಟ್. ಓಕೆ, ಈಗ ಮಕ್ಕಳಿಗೂ ಅಷ್ಟೇ ಮನೆಯಲ್ಲಿ ಒಂದು ಆಟ ಎ ಬಿ ಸಿ ಡಿ ಜೋಡಿಸೋ ಅಂದ್ರೆ ನೀವು ಮಗುಗೆ ಎ ಬಿ ಸಿ ಡಿ ಬರೆಯೋ ಅಂದ್ರೆ ಬರೆಯಲ್ಲ. ಹೌದು, ಜೋಡಿಸೋ ಏನಾದರೂ ಒಂದು ಕೊಡ್ತೀನಿ ಇದು ಕೊಡ್ತೀನಿ ಅದು ಕೊಡ್ತೀನಿ ಅಂತ ಆಮಿಷ ತೋರಿಸಿದ್ರೆ ಅದು ಲರ್ನ್ ಫಾಸ್ಟ್. ಹೌದು, ಇಟ್ ಲರ್ನ್ಸ್. ಸೊ ನ್ಯಾಚುರಲಿ ಸೇಮ್ ಥಿಂಗ್ ಇಸ್ ವಿತ್ ದಿಸ್ ಆನಿಮಲ್ಸ್. ಸೊ ಎನಿಮಲ್ಸ್ಗೆ ಆಮಿಷ ಅಂದ್ರೆ ಫುಡ್ಸ್. ಕರೆಕ್ಟ್. ಅಂಡ್ ಫುಡ್ ಈಸ್ such a thing that for that it can do anything for you. ಒಂದು ರೊಟ್ಟಿ ಹಾಕಿರೋ ನಾಯಿಗೆ ನೀವು ಇನ್ನೊಂದು ರೊಟ್ಟಿ ಹಾಕದೇ ಇಲ್ಲದೆ ಒಂದು ವಾರ ಹೋಗಲಿ, ಇಟ್ ವಿಲ್ ಲಿಸನ್ ಟು ಯು, ಇಟ್ ವಿಲ್ ಕಮ್ ಟು ಯು, ಇಟ್ ವಿಲ್ ಅಂಡರ್ಸ್ಟ್ಯಾಂಡ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ವಾಂಟ್ ಟು ಡೂ ಆರ್ ವಾಟ್ ಯು ವಾಂಟ್ ಟು ಸೇ. ಒಂದು ರೊಟ್ಟಿಗೆ ದ್ಯಾಟ್ ಒಬಿಡಿಯನ್ಸಿ ನೋ ಆ್ಯನಿಮಲ್ ಹ್ಯಾಸ್. ಒಂದು ರೊಟ್ಟಿ ನೀವು ಭಿಕ್ಷುಕನ ಕೇಳಿ ಕೊಡಿ ಅಥವಾ 10 ರೂಪಾಯಿ ಕೊಡಿ, ಖುಷಿ ಆಗ್ಬಿಡ್ತಾನೆ. ಮಾರನೇ ದಿನ ನೀವು 2 ರೂಪಾಯಿ ಕೊಡಿ, ಏನ್ರೇ ನಿಮ್ಮ ಯೋಗ್ಯತೆ ಇದೆನಾ ಅಂತಾನೆ. 10 ರೂಪಾಯಿ ಕೊಟ್ಟಿದ್ದು ಮಹತ್ವ ಇಲ್ಲ, ಅದು ಮನುಷ್ಯ ಪ್ರಾಣಿ. ಸರಿ ಸರ್, ಇದರ ಬಗ್ಗೆ ಇನ್ನಷ್ಟು ಕ್ವಶನ್ಸ್ ಕೇಳಲಿಕ್ಕಿದೆ ನಿಮ್ಮ ಹತ್ರ. ಅಂದ್ರೆ ಅದ್ರ ಫುಡ್ ಹ್ಯಾಬಿಟ್ ಆಗಿರ್ಬೋದು, ಯಾವ ರೀತಿ ಆಹಾರ ಕೊಡ್ಬೇಕಂತೆಲ್ಲ. ಆದ್ರೆ ಅದಕ್ಕೂ ಮುಂಚೆ ಈಗ ಒಂದು ವಿರಾಮ ತಗೊಳ್ಳುವಂತಹ ಸಮಯ. ವೀಕ್ಷಕರೇ, ವಿರಾಮದ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. This program is sponsored by Pet Hut, Kadri Commercial Complex, Malikatta, Mangalore. Akash Towers, Chilimbi, Mangalore. La 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 la. ವಿರಾಮದ ನಂತರ ಪೆಟ್ಸ್ ಕಾಳಜಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ವಿರಾಮದಕ್ಕಿಂತ ಮುಂಚೆ ನೀವು ಹೇಳ್ತಿದ್ರಿ ಯಾವ ರೀತಿ ಒಂದು ಫುಡ್ ಐಟಮ್ ಅನ್ನ, ಒಂದು ಯಾವ್ದಾದ್ರು ಆಹಾರನ ನಮ್ಮ ಕೈಯಲ್ಲಿ ಇಟ್ಕೊಂಡು ಯಾವ ರೀತಿ ಒಂದು ನಾಯನ್ನ ಟ್ರೈನ್ ಮಾಡ್ಬೋದು ಅಂತ, ಬರೀ ಒಂದು ಫುಡ್ ಅನ್ನು ಇಟ್ಕೊಂಡು. ಇನ್ನು ಫುಡ್ ಬಗ್ಗೆ ಮಾತಾಡೋದಾದ್ರೆ ಯಾವ ರೀತಿ ಆಹಾರ ನಾವು ನಮ್ಮ ಸಾಕು ಪ್ರಾಣಿಗಳಿಗೆ ಕೊಟ್ಟರೆ ಒಳ್ಳೇದು? ನೋಡಿ, ಕೆಲವರು ಹೇಳ್ತಾರೆ ನಾಯಿಗಳಿಗೆ ಈ ರೋಗ ಬರೋದು ಅಥವಾ ಮನುಷ್ಯ ಪ್ರಾಣಿಗೆ ರೋಗ ಬರೋದು ಅಥವಾ ದನಕ್ಕೆ ಅಥವಾ ಎನಿ ಆ್ಯನಿಮಲ್ ದ ಡಿಸೀಸ್ ಇಸ್ ಸೇಮ್. ಅದಕ್ಕೂ ಮಧುಮೇಹ ಅಂದರೆ ಡಯಾಬಿಟಿಸ್ ಆಗುತ್ತೆ, ಅದಕ್ಕೂ ಹಾರ್ಟ್ ಪ್ರಾಬ್ಲಮ್ಸ್ ಇರುತ್ತೆ. ಎನಿ ಆ್ಯನಿಮಲ್ ಫಾರ್ ದ್ಯಾಟ್ ಮ್ಯಾಟ್ರ್. ಕುದುರೆ ಓಡಿ 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 ಆಗುತ್ತೆ. ಕುದುರೆ ರೇಸಲ್ಲಿ ನೀವು ನೋಡಿದ್ರ, ಕುದುರೆಗೂ ಕೂಡ ನಾವು ಹೇಳ್ತೀವಿ ಇಷ್ಟೇ ಲೈಫು, 4 ವರ್ಷ ಓಡುತ್ತೆ ಅಂದರೆ ಒಂದು, ಅದಾದಮೇಲೆ ಅದು ವಯಸ್ಸಾಗಿರುತ್ತೆ. ಫಾರ್ ದ್ಯಾಟ್ ಮ್ಯಾಟರ್ ದ ರೀಸನ್ ಈಸ್ ಎನಿ ಆ್ಯನಿಮಲ್ ಇಟ್ ಹ್ಯಾಸ್ ಇಟ್ಸ್ ಓನ್ ಎನರ್ಜಿ. ನಾವು ಹೇಳ್ತೀವಿ 50 ವರ್ಷ ಆದಮೇಲೆ ಅಥವಾ 60 ವರ್ಷ ಆದಮೇಲೆ ಮನುಷ್ಯನಿಗೆ ರಿಟೈರ್ಡ್ ಮಾಡಿಬಿಡ್ತಾನೆ. ರಿಟೈರ್ಡ್ ಮಾಡಿ ಅವ್ನು ಸಾಯೋವರೆಗೂ ಅಂದರೆ 100 ವರ್ಷ ಇದ್ದರೆ ಕೆಲಸ ಮಾಡಲಿ ಅಂದರೆ ಕೂಡ ಇಟ್ಸ್ ನಾಟ್ ಪಾಸಿಬಲ್. ಅದು ಮಾತ್ರ ಅಲ್ಲ, ಪ್ಲಸ್ ಆ ಜಾಗದಲ್ಲಿ ಬೇರೆಯವರಿಗೆ ಅವಕಾಶ ಬೇಕು. ಸೊ ಪ್ರಪಂಚ ಶುಡ್ ರನ್, ಶೋ ಮಸ್ಟ್ ಗೋ ಆನ್. ಸೊ ನ್ಯಾಚುರಲಿ ಆ ಜಾಗದಲ್ಲಿ ಇನ್ನೊಂದು ಬರ್ತಾನೆ, ಕಲಿತಾನೆ, ಮುಂದೆ ಹೋಗ್ತಾನೆ. ಸೇಮ್ ವೇ ನಾಯಿಗೆ ಇರಲಿ ಅಥವಾ ಕುದುರೆಗೆ ಇರಲಿ ಅಥವಾ ಎನಿ ಆ್ಯನಿಮಲ್ ಫಾರ್ ದ್ಯಾಟ್ ಕೈಂಡ್ ಆಫ್ ದಟ್ ಮ್ಯಾಟರ್, ಇಟ್ ಕ್ಯಾನ್ ಗೆಟ್ ದ ಸೇಮ್ ಡಿಸೀಸ್ ವಾಟ್ ಹ್ಯೂಮನ್ ಗೆಟ್ಸ್. ಮನುಷ್ಯ ಪ್ರಾಣಿ ಮಾತಾಡ್ತಾನೆ, ಬುದ್ಧಿವಂತ, ದೇವರೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಕೊಡದೇ ಇಲ್ಲದೆ ಬುದ್ಧಿ ಕೊಟ್ಟಿದ್ದಕ್ಕೆ, ಬಾಯಿ ಕೊಟ್ಟಿದ್ದಕ್ಕೆ ಮನುಷ್ಯ ಈಸ್ ಅ ಬೆಟರ್ ಪ್ರಾಣಿ ಅಮಂಗ್ ದ ಅದರ್ ಆ್ಯನಿಮಲ್ಸ್. ಬಟ್ ವಿ ಆರ್ ಆಲ್ಸೋ ಕಾಲ್ಡ್ ಆ್ಯನಿಮಲ್. ನಾವು ಕೂಡ ಕೆಲವು ಸಲ ಮಾಡಬಾರ್ದೆ ಕೆಲಸ ಮಾಡ್ತೀವಿ. ಸೋಷಿಯಲ್ ಅನಿಮಲ್ ಅಂತ ಕರೀತಾರೆ. ವಿ ಆರ್ ಸೋಷಿಯಲ್ ಅನಿಮಲ್ಸ್. ವಿ ಡೂ ಲಾಟ್ ಆಫ್ ಥಿಂಗ್ಸ್ ವಿಚ್ ಸಮಾಜ ಅದಕ್ಕೆ ಅಪರಾಧ ಅನ್ನತ್ತೆ. ಎಲ್ಲೋ ಒಂದು ಕಡೆ ಟೆರರಿಸಮ್, ನಿಮ್ಮ ವಸ್ತುನ ನಾನು ಕೊಂಡ್ಕೊಳ್ಳೋಕೆ ಪ್ರಯತ್ನ, ನಾನು ರಾಬರಿ, ಆಲ್ ದೀಸ್ ಥಿಂಗ್ಸ್ ಆರ್ ಡಾಗ್ ಡಸಂಟ್ ಡೂ ಆರ್ ಎನಿ ಅದರ್ ಅನಿಮಲ್ ಡಸಂಟ್ ಡೂ. ರಾಬರಿ ಆಗ್ಲಿಕ್ಕೆ ನಮಗೆ ಕೂಡ ದೇವರು ಮೈಂಡ್ ಲಿಟಲ್ ಪವರ್ಫುಲ್ ದೆನ್ ಅದರ್ ಆ್ಯನಿಮಲ್ಸ್ ಕೊಟ್ಟಿದ್ದಕ್ಕೆ ಆಸೆಗಳು, ಆಕಾಂಕ್ಷೆಗಳು, ದುರಾಸೆಗಳು ಇದನ್ನು ಬರ್ತಾ 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 ಡೆವಲಪ್ ಆಗಿ ನಿಮ್ಮ ವಸ್ತು ನೀವು ಕಷ್ಟಪಟ್ಟು ದುಡಿದಿದ್ದು ನಾನು ತಗೋಬೇಕು. ಐ ವಾಂಟ್ ಈಸಿ ಥಿಂಗ್ಸ್, ನಾನು ಕಷ್ಟಪಡ್ದಲ್ಲಿ ಸಿಗಬೇಕು. ಆ ಬುದ್ಧಿ ಬಂದಿದ್ದಕ್ಕೆ ಇವತ್ತು ಈ ಟೆರರಿಸಮ್, ಈ ಸುಳಿಗೆ, ಈ ಮೋಸ, ಈ ದಗಲ್ಬಾಜಿ ಇದೆಲ್ಲ. ನಾವು ನಾಯಿ ಅನಿಮಲ್ ಥರ ಇದ್ದಿದ್ರೆ, ಹೊಟ್ಟೆ ಪಾಡಗಿದ್ರೆ ಸಾಕು. ನಮ್ಮ ಮನೆಗೆ ಬರುವಂತಹ ಮಗು, ಆ ಮಗುವನ್ನ ಯಾರಾದ್ರೂ ಎತ್ಕೊಂಡ್ರೆ ಸಾಕು, ಆ ನಾಯಿ ಅಂತೂ ಅವತ್ತು ಸುಮ್ಮನೆ ಇರೋದೇ ಇಲ್ಲ. ಅದೇ ಮಟ್ಟಿಗೆ ಆ ಮಗು ಒಂದು ವೇಳೆ ಆ ನಾಯಿಗೆ ತೊಂದರೆ ಕೊಟ್ರೆ ಅದು ಏನು ಹೇಳುದು ಇಲ್ಲ, ಮಾಡೋದೇ ಇಲ್ಲ, ಹೇಳೋದು ಬಿಡಿ. ಹೌದು, ಏನು ಮಾಡುದೇ ಇಲ್ಲ. ಅದು ಹೇಗೆ ಸಾಧ್ಯ? ಅದು ಆಕ್ಚುಲಿ ನಾಯಿಗೆ ಪ್ರೀತಿ ಇರೋದು ಮಕ್ಕಳು. ಹೌದು, ದೇ ವಿಲ್ ನಾಟ್. ಈಗ ನನ್ನ ಮನೆಗೆ ಒಂದು ನಾಯಿ ಇತ್ತು. ಐ ಆಮ್ ಟಾಕಿಂಗ್ ಅಬೌಟ್ ಸುಮಾರು ವರ್ಷ ಹಿಂದೆ. ಅವ್ರು ನಮ್ಮ ನೇಬರ್ ಮಗು ಇತ್ತು, ಅಬೌಟ್ 4 months ಆರ್ 5 months.
ಮೇ ಬಿ ಲಿಟಲ್ ಬಿಟ್ ಹಿಯರ್ ಆ್ಯಂಡ್ ದೇರ್. ಆ ಮಗು ಹಿಂಗೆ ಮಗಿಸ್ಕೊತಾ ಇತ್ತು. ಅವಳ ತಾಯಿ ನಮ್ಮ ನಾಯಿಗೆ, ವಿಕಿ ಸ್ವಲ್ಪ ನೋಡ್ಕೋ, ನಾನು ಗ್ಯಾಸಲ್ಲಿ ಒಲೆಯಲ್ಲಿ ಹಾಲಿಟ್ಟಿದ್ದೀನಿ, ಆಫ್ ಮಾಡ್ಕೊಂಡು ಬರ್ತೀನಿ, ಅಲ್ಲಿವರೆಗೂ ನೋಡ್ಕೋ ಅಂತ ನಮ್ಮ ನಾಯಿಗೆ ಹೇಳ್ಬಿಟ್ಟು ಹೋಗೋದು. ಆ ನಾಯಿ ಏನು ಮಾಡೋದು, ಈ ಮಗು ಬೇರೆ ಕಡೆ ತುದಿಲಿ ಹೋಗಬಾರ್ದು ಅಂತ ಹೇಳಿ ನಮ್ಮ ನಾಯಿ ಅದಕ್ಕೆ ಬಾಲ, ಆ ಬಾಲ ಹಿಡಿಯೋಕ್ಕೆ ಅಂತ ಹಿಂಗಿಡೋದು, ಹಿಂಗಿಡೋದು, ಹಿಂಗಿಡೋದು. ಅದು ನೋಡ್ಕೊಂಡು ಮಾಡೋದು. ಅವ್ನು ಯಾವ ಕಡೆ ಹೋಗಿದ್ದೆ, ಅದು ಮಗು ಹೆಣ್ಮಗು ಇತ್ತದು, ವೈಶಾಲಿ ಅಂತ ಹೆಸರು. ಹಿಂಗಿಡೋದು, ಅದು ಹತ್ರ ಹೊತ್ತು ಟಕ್ ಅಂತ ಈ ಕಡೆ ಇಡೋದು, ವಾಪಸ್ ಇಲ್ಲಿ ಬರೋದು. ಸೊ ದಟ್ ಕಿಡ್ ನೆವರ್ ಯೂಸ್ ಟು ಗೋ ಟುವರ್ಡ್ಸ್ ದ. ಈ ಬುದ್ಧಿ ಯಾರು ಕಲಿಸಿದ್ದು? ದಟ್ ಈಸ್ ಪೇರೆಂಟ್ ಟೈಪ್ ಬುದ್ಧಿ ಇರುತ್ತೆ, ಪ್ರೊಟೆಕ್ಷನ್ ಇರುತ್ತೆ, ನಮ್ದು ಅಂತ ಇರುತ್ತೆ. ದಟ್ ಈಸ್ ಮೈ ನೇಬರ್ಸ್ ಡಾಟರ್. ಬಟ್ ಸ್ಟಿಲ್ ಹಿ ಯೂಸ್ ಟು ಗೆಟ್ ಅ ಫೀಲಿಂಗ್ ಆಫ್, ಬಿಕಾಸ್ ಅವಳು ಕೂಡ ತನ್ನ ಮಗಳಿಗೆ ಬಿಸ್ಕಿಟ್ ಕೊಡುವಾಗ ನಮ್ಮ ನಾಯಿಗೆ ಒಂದೆರಡು ಬಿಸ್ಕಿಟ್ ತುತ್ತು ಹಾಕ್ತಾ ಇತ್ತು. ಅದು 2 ತುತ್ತಿಗೆ ನಿಯತ್, ಅದಕ್ಕೆ ನಿಯತ್ತಿನ ನಾಯಿ ಅಂತೀವಲ್ಲ ನೋಡಿ. 2 ತುತ್ತಿಗೆ ಎಲ್ಲೋ ಒಂದು ಕಡೆ 2 ಬಿಸ್ಕಿಟ್ ಹಾಕ್ತಾಳೆ ಈ ಅಮ್ಮ. ಆ ಖುಷಿಗೆ he used to do his duty. ಎಲ್ಲಾದ್ರೂ ನೋಡಿದ್ರಾ? ಇಟ್ಸ್ ನಾಟ್ ಪಾಸಿಬಲ್. ಸಿ, ಅದಕ್ಕೆ ಇರೋದು ಸೆನ್ಸ್, ಅದು ನಿಜವಾಗ್ಲೂ ಕೌತುಕಾಸ್ಪದ. ನಾವು ಸರ್ಕಸಲ್ಲಿ ನೋಡ್ತೀವಲ್ಲ, ನಾಯಿಗಳು ಇಂಥ ಶೋಸ್ ಕೊಡ್ತಾರೆ, 2 ಕಾಲಲ್ಲಿ ಇದು ಮಾಡೋದು, ಅದು ಮಾಡೋದು. ನಮ್ಮ ನಾಯಿ ಎಷ್ಟು ಬುದ್ಧಿವಂತ ಇತ್ತಂದರೆ, ಇಟ್ ವಾಸ್ ಕ್ರಾಸ್ ಬ್ರೀಡ್ ಆಫ್ ಆಲ್ಸೇಷನ್ ಆ್ಯಂಡ್ ರಿಟ್ರೀವರ್, ಗೋಲ್ಡನ್ ರಿಟ್ರೀವರ್, ಕ್ರಾಸ್ ಬ್ರೀಡ್. ಕ್ರಾಸ್ ಬ್ರೀಡ್ ಈಸ್ ಮೋಸ್ಟ್ ಬ್ರಿಲಿಯಂಟ್ ಆ್ಯನಿಮಲ್ ಫಾರ್ ಎನಿ ಮ್ಯಾಟರ್. ಮನುಷ್ಯನಿಗೆ ಕೂಡ ಯಾವುದೋ ಜಾತಿ ಇಲ್ಲದೆ ಯಾವುದೋ ಒಂದು ಕಾಸ್ಟು ಇನ್ನೊಂದು ಕಾಸ್ಟ್ ಮಕ್ಕಳು ನೋಡಿದ್ದು, ದೇ ಆರ್ ಮಚ್ ಮೋರ್ ಬ್ರಿಲಿಯಂಟ್. ದ ರೀಸನ್ ಈಸ್ ಜೀನ್ಸ್. ಓಕೆ, ಒಂದೇ ನಾವು ಹೇಳ್ತೇವೆ ಕಸಿನ್ ಮದುವೆ ಆಗ್ತವೆ, ಅವ್ರ ಮಕ್ಕಳು ಸರಿ ಹುಟ್ಟಲ್ಲ, ಅಥವಾ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ನಮ್ಮಲ್ಲಿ ಮದುವೆ ಮಾಡಬಾರ್ದು, ರಕ್ತ ಒಂದು ಇರಿದ್ರೆ ಕಷ್ಟ. ಸಿ, ಅದು ಏನೋ ಸಮೀಕರಣ ಇದೆ ದೇವರು ಸೃಷ್ಟಿಸಿದ್ದು. ಬಟ್ ಅದೇ ನೀವು ಬೇರೆ ಕಾಸ್ಟ್ ಹುಡುಗಿಗೆ ಇನ್ನೊಂದು ಬೇರೆ ಕಾಸ್ಟ್ ಹುಡುಗ ಮದುವೆ ಆದರೆ ಮಕ್ಕಳು ನೋಡಿ ನೀವು, ಇಂಟೆಲಿಜೆಂಟ್ ಆಗಿರ್ತಾರೆ. ದೇ ಆರ್ ಮೋರ್ ಇಂಟೆಲಿಜೆಂಟ್ than any other animal. I mean, any other human beings, human animal. Sorry, human animal. I've seen a lot of ಉದಾಹರಣೆ. ನನಗೆ ಒಂಥರ ಬೀಯಿಂಗ್ ಅ ಡಾಗ್ ಟ್ರೈನರ್, ಮಿಕ್ಸ್ ಬ್ರೀಡ್ ಅಂದಮೇಲೆ ವೈ ನಾಟ್ ಇನ್ ಆ್ಯನಿಮಲ್ ದ ಸೇಮ್ ಥಿಂಗ್ ವಿತ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಟ್ರೈ ಮಾಡಿದ್ದಾರೆ. ಇಟ್ ಈಸ್ ಎಸ್. ಸಿ, ಅದಕ್ಕೆ ಕಾರಣ ಬಹುಶಃ ಈ ಜೀನ್ಸ್ ಇದೆಯಲ್ಲ, ಆ ವರ್ಕೌಟ್ ಇದೆಯಲ್ಲ, ಅದನ್ನು ಕೆಮಿಸ್ಟ್ರಿ ವೈಸ್ ಸಮಥಿಂಗ್ ಡಿಫ್ರೆಂಟ್ ಇರುತ್ತೆ. ಸೊ ಆ ಬುದ್ಧಿವಂತೆ, ಆ ಜನ್ರೇಷನ್ದು ಆ ಜೀನ್ಸ್ದು ಬುದ್ಧಿವಂತಿಗೆ ಈ ಜೀನ್ಸ್ದು ಬುದ್ಧಿವಂತಿಗೆ ಸೇರಿ ಹುಟ್ಟಿದ ಮಗುಗೆ ಬರುತ್ತೆ. ಸೊ ನ್ಯಾಚುರಲಿ ಇಟ್ ವಿಲ್ ಬಿ ಮೋರ್ ಬ್ರಿಲಿಯಂಟ್ ದೆನ್ ಎನಿ ಅದರ್. ಮ್ಯಾಥ್ಸ್ ಅಲ್ಲಿ ಒಂದು ಫಾರ್ಮುಲಾ ಇದೆ ಅಲ್ವಾ ಸರ್, ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್. ಎಕ್ಸಾಕ್ಟ್ಲಿ ಸೇಮ್ ಥಿಂಗ್. ಸೊ ಅದೇ ಥರ ಈ ನಾಯಿನಲ್ಲಿ ಮಿಕ್ಸ್ ಬ್ರೀಡ್ ಇದ್ದರೆ ದೇ ಆರ್ ಮೋಸ್ಟ್ ಬ್ರಿಲಿಯಂಟ್. ನಾನು ಹೇಳಿದ ನಾಯಿ, ನಮ್ಮ ನಾಯಿ ವಿಕಿ ಅಂತ, 62, 63, 64 ಆ ಟೈಮ್ ಇಟ್ ಯೂಸ್ ಟು ಸಿಟ್ ಲೈಕ್ ದಿಸ್, ಕ್ರಾಸ್ ಲೆಗ್. ಇಟ್ ನೆವರ್ ಯೂಸ್ ಟು ಸಿಟ್ ಲೈಕ್ ದಿಸ್. ಈಗ ನನ್ನ ಹತ್ರ ಲ್ಯಾಬ್ರಾಡರ್ ಇದೆ, ದಟ್ ನೆವರ್ ಸಿಟ್ಸ್ ಲೈಕ್ ದಿಸ್, ಕ್ರಾಸ್ಡ್. ಓಕೆ, ಬಿಕಾಸ್ ಇಟ್ಸ್ ಒರಿಜಿನಲ್. ಸೊ ಏನಾದರೂ ಸ್ಪೆಷಾಲಿಟಿ ಇದೆಯಾ ಸರ್ ಕ್ರಾಸ್ ಲೆಗ್ ಇರೋದು? ಅಲ್ಲ, ಏನಾಗುತ್ತೆ ಅಂದರೆ ಇಟ್ಸ್, ಅದು ಹೇಳ್ತಾರೆ. ಸಿ, ಐ ಡೋಂಟ್ ನೋ ವಾಟ್ ಥಿಯರಿ ಬಿಹೈಂಡ್ ಇಟ್, ಅದರ ಹಿಂದೆ ಏನು ಸಮೀಕರಣ ಇದೆ ನನಗೆ ಗೊತ್ತಿಲ್ಲ. ಬಟ್ ನಾನು ಏನು ರಿಸರ್ಚ್ ವೈಸ್ ನನ್ನ ನಾಲೆಡ್ಜ್ ಪ್ರಕಾರ, ಕುತೂಹಲ ಇರ್ಬೋದು ಅಥವಾ ಟೈಮ್ ಪಾಸ್ ಇರ್ಬೋದು, ನಾನು ನೋಡಿದ್ದೀನಿ ಈ ಥರ ಕ್ರಾಸ್ ಹಾಕಿರೋ ನಾಯಿಗಳು ಬಹಳ ಬುದ್ಧಿವಂತ. ದೇ ಹ್ಯಾವ್ ಗಾಟ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಡಿಫ್ರೆಂಟ್ ಕೈಂಡ್ ಆಫ್ ಬಿಹೇವಿಯರ್, ಕೇಳೋದು, ಆ್ಯಂಡ್ ಹೌ ಟು ಗೆಟ್ ಹಿಸ್ ಊಟ. ಬಹುಶಃ ಅದನ್ನ ಸಿ, ಅನಿಮಲ್ ಇಸ್ ಅನಿಮಲ್, ಇಟ್ ವರ್ಕ್ಸ್ ಫಾರ್ ಯುವರ್ ಓನ್ಲಿ ಫಾರ್ ಫುಡ್. ನೀವು ದುಡ್ಡು ಕೊಟ್ಟರೆ ಅದಕ್ಕೆ ಗೊತ್ತಾಗಲ್ಲ, ಅದನ್ನು ಕಚ್ಚಿಬಿಟ್ಟು ಬೀಸಾಕ್ಬಿಡುತ್ತೆ. ಮನುಷ್ಯ ಪ್ರಾಣಿಗೆ ಮಾತ್ರ ಗೊತ್ತು ವ್ಯಾಲ್ಯೂ ಆಫ್ ದ ಮನಿ. ಬಟ್ ಯು ಆಸ್ಕ್ ಡಾಗ್, ಯು ವಿಲ್ ಸಿ ಅ ಬಿಸ್ಕಿಟ್, ಯು ವಿಲ್ ಸಿ ಅ ಬ್ರೆಡ್, ಯು ವಿಲ್ ಸಿ ಅನ್ನ, ನೀವು ಫೀಡ್ ಮಾಡಿ ಖುಷಿ. So that brilliancy means it understands your language ನೋಡಿ.
ಈಗ ನಮ್ಮ ಮನೆ ಹತ್ರ ಒಂದು ಬೀದಿ ನಾಯಿ ಇದೆ. ಇಟ್ ಸಿಟ್ಸ್ ಆಲ್ವೇಸ್ ಕ್ರಾಸ್ ಲೈಕ್ ದಟ್ ವಿಚ್ ಡಸಂಟ್ ಮೈ ಡಾಗ್ ಡಸಂಟ್ ಸಿಟ್ ಲೈಕ್ ದಟ್. ನಾನು ಇದರ ಬಗ್ಗೆ ನನ್ನ ನಾದ್ನಿಗೆ ಹೇಳಿದೆ ಒಂದಿನ, ನೋಡೋ ಇದನ್ನು ಕ್ರಾಸ್ ಕಾಲು ಯಾವತ್ತೂ ನೋಡೋ ಕ್ರಾಸ್ ಕಾಲು ಯಾರು ಹೇಳಿಲ್ಲ ಹಿಂಗೆ ಕೂತ್ಕೊ ಅಂತ. ಹೌದು. ದಟ್ ಈಸ್ ದ ರೀಸನ್ ದೇ ಆರ್ ಬ್ರಿಲಿಯಂಟ್ ಡಾಗ್ಸ್. ಏನೋ ಪಾಪ ಯಾರು ಮನೇಲಿ ಹುಟ್ಟಿಲ್ಲ ಅಥವಾ ನೋಬಡಿ ಅಡಾಪ್ಟೆಡ್ ಇಟ್. ಇಟ್ ಅಡಾಪ್ಟೆಡ್ ಇಟ್ಸ್ ಓನ್ ಓನರ್. ಈಗ ಏನಾಗಿದೆ ಅಂದರೆ ಎಂಟೈರ್ ಬೀದಿಗೆ ಆ ನಾಯಿ ಅಂದರೆ ಭಾಳ ಇಷ್ಟ. ಬೀದಿಯಲ್ಲಿ ಎಲ್ರಿಗೂ ಇಟ್ ಈಟ್ಸ್ ವಿತ್ ಅ ಚಾಯ್ಸ್. It invites other dogs. And if he is full, he will invite other dogs and they will eat. Okay. That friendship, that is why he is the leader for them, you know. Okay. ತುಂಬಾ sharing. ನಾವು ಲಂಬು ಅಂತ ಹೆಸರಿಟ್ಟಿದ್ದೀವಿ. That is, it has got that nature. ಆಮೇಲೆ particularly if he is not hungry, he will not ask you anything. But ಹೊಟ್ಟೆ ಹಚ್ಚುತ್ತಾ ಇದ್ದರೆ, if my daughter comes from the office, the way he behaves, my daughter can understand, anybody can understand, it requires something to eat. She goes up, gets some biscuits or something. Hey Lambo, Baro. He will sit till she puts the biscuit and id mada, alli hogbid ba, he will go there, come back. Yaru bandru nodo. And you will not believe it, that dog, ನನ್ನ ಕಾರ್ ಪಾರ್ಕ್ಗೆ ವಾಚ್ ಡಾಗ್ ಅದು. ಕಾರ್ ಪಾರ್ಕಿಂಗ್ ಏರಿಯಾ, ನನ್ನ ಕಾರ್ ಪಾರ್ಕಿಂಗ್ ಏರಿಯಾದಲ್ಲಿ ಒಂದು ನಂದು 2 ಕಾರು, ನನ್ನ ಮಗಳದು ನಂದು, ಇನ್ನೊಂದು 2-3 ಕಾರ್ ಇದ್ದಾವೆ ಆ ಏರಿಯಾದಲ್ಲಿ. ಆ ಪ್ರತಿ ಒಂದು ಕಾರ್ಗೆ ಈಸ್ ಅ ವಾಚ್ ಡಾಗ್. ನೋ ಒನ್ ಕ್ಯಾನ್ ಟಚ್. ಅದಕ್ಕೆ ಟಚ್ ವುಡ್. ನಮ್ಮಲ್ಲಿ ಕಾರ್ ಕಳ್ತನ ಆಗಲ್ಲ. ಅಫ್ಕೋರ್ಸ್ ವಿ ಹ್ಯಾವ್ ಆಲ್ ಕೀ ಸೇಫ್ಟಿ ಎಲ್ಲ ಇದ್ರೂ ಕೂಡ ಜಾಸ್ತಿ ಸೇಫ್ಟಿ ಇಲ್ಲಿದೆ. ಇಲ್ಲಿ ಅವನು ನಮ್ಮ ಕಾರ್ ಪಕ್ಕದಿಂದ ಯಾರಾದ್ರೆ ಹೋದರೆ ಅವನು ಬೊಗಳ್ತಾನೆ. The way we come to know that we'll understand something is wrong there. And ಯಾರ ಅಂದ ತಕ್ಷಣ ಇಲ್ಲ ಸರ್ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ ದಿಸ್ ಕೈಂಡ್ ಆಫ್ ವಾಚ್ ಡಾಗ್ ಬುದ್ಧಿ ಅಂದರೆ ವಾಚ್ ಮಾಡಬೇಕು. ಐ ಆಮ್ ಎ ಸಿಪಾಯಿ. ಮೈ ಡ್ಯೂಟಿ ಈಸ್ ಟು ಇಟ್ಸ್ ಜಸ್ಟ್ ಲೈಕ್ ಅ ಗುರ್ಖಾ ವಾಚ್ಮನ್. ಆ ಸ್ಟೈಲಲ್ಲಿ ಅವರು ಇರ್ತಾನೆ. ಈಗಿನ ಕಾಲದಲ್ಲಿ ಬೆಂಗಳೂರಿನಲ್ಲಿ ಏನಾಗಿದೆ ಅಂದರೆ ಈ ವಾಚ್ಮನ್ಸ್ ನೆಪಾಲೀಸ್ ದಿನ ಬರ್ತಾರೆ, ಒಂದು ತಿಂಗಳಿಗೆ ಒಂದ್ಸಲ ಬರ್ತಾರೆ, ದಿನ ಕೆಳಗಡೆ ಬಂದ್ಬಿಟ್ಟು ವಿಸ್ಲು ಹೊಡ್ಕೊಂಡು ಹೋಗ್ತಾರೆ. ಬೈ ಮಿಸ್ಟೇಕ್ ಬೇರೆ ಏನಾದರೂ ಬಂದರೆ ಅವನಿಗೂ ಅಲೋ ಮಾಡಲ್ಲ, ಅವನೇ ಬರಬೇಕು. ಅವನು ಒಂದು ರಜೆಗೆ ಹೋದರೆ ಅವನು ಬಂದುಬಿಟ್ಟು ಅವ್ನು ಯಾರು ಡ್ಯೂಟಿಗೆ ಕೊಡ್ತಾನೋ ಅವನಿಗೆ ಕೈಯಿಂದ ಒಂದು ಗ್ಲೂಕೋಸ್ ಬಿಸ್ಕಿಟ್ 4-5 ಕೊಡಿಸಿ ಈ ಮೇಕ್ಸ್ ಎ ಫ್ರೆಂಡ್. ಅವನಿಗೆ ಹಿಂದಿನಲ್ಲಿ ಹೇಳ್ತಾನೆ, ಅದು ಅಂಡರ್ಸ್ಟ್ಯಾಂಡ್ ಮಾಡುತ್ತೆ. 1-2 ದಿವಸ ಅವನಿಗೆ ಬೊಗಳುತ್ತೆ, 3ನೇ ದಿವಸ ಸುಮ್ಮನೆ ಇರುತ್ತೆ. ನಾವು ಹೀಸ್ ಡ್ಯೂಟಿ ಆನ್ ದಟ್, ಹೀಸ್ ಆನ್ ಡ್ಯೂಟಿ ಅಂತ. ಆ ಥರ ಯಾವ ಆ್ಯನಿಮಲ್ಗೆ ಇದೆ ಅಂಡರ್ಸ್ಟ್ಯಾಂಡಿಂಗ್. ಅದು ಬೀದಿ ನಾಯಿಗೆ. ಆಮೇಲೆ ನಾವು ಸಾಕಿರೋ ನಾಯಿಗೆ 10 ವರ್ಷ ಅಂದರೆ ಜಾಸ್ತಿ ಬದುಕು. ಬೀದಿ ನಾಯಿಗೆ 15 ವರ್ಷವರೆಗೂ ಇರುತ್ತೆ. ಕಾರಣ ಏನಂದರೆ ನಾವು ನಮ್ಮ ಮಕ್ಕಳಲ್ಲಿ ಬೀದಿ ಮಕ್ಕಳಲ್ಲಿ ಏನು ವ್ಯತ್ಯಾಸ ಇದೆ? ಹೌದು, ಅದು ಅಲ್ಲೇ ಕೆಸರಿನಲ್ಲಿನೇ ಅದು ಬೆಳೆಯುತ್ತೆ, ಅದಕ್ಕೆ ಏನೂ ಆಗಲ್ಲ. ನಮ್ಮ ನಾಯಿಗೆ ಮಳೆ ಆಚೆ ಬಂದರೆ ಇದಕ್ಕೆ ಜ್ವರ ಬಂದ್ಬಿಡುತ್ತೆ. ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಸೊ ವಿ ಆರ್ ಮೋರ್ ಪ್ರೊಟೆಕ್ಟಿವ್ ಅಬೌಟ್ ಅವರ್ ಓನ್ ಥಿಂಗ್ಸ್, ವೆದರ್ ಇಟ್ ಈಸ್ ಆ್ಯನಿಮಲ್ ಆರ್ ಚೈಲ್ಡ್ ಅಲ್ವಾ? ಹೌದು. ಈಗ ನನ್ನ ನಾಯಿ 2 ಸಲ ಏನಾದರೂ ಒಂದು ವಾಂತಿ ಮಾಡಿದ ತಕ್ಷಣ ಹೆದರ್ಕೊಂಡು ನನಗೆ I will give him some medicines. What medicines we usually give to animal? Same what we take. Quantity wise, little bit higher irutte. Because animal doesn't have that capacity. Alla, animal ge ಜಾಸ್ತಿ sensitivity, ತಾಕತ್ ಇರ್ದಿದ್ದಕ್ಕೆ ಒಂದು ಡೋಸ್ ಎಕ್ಸ್ಟ್ರಾ ಇರುತ್ತೆ. Okay. Pet ge. Usually dogs which are at your home, you can give them same medicine what you take. ಅಂದರೆ ಅದಕ್ಕೆ ಹೆದರ್ಕೊಂಡು ಡಾಕ್ಟರ್ ಹತ್ರ ಇಮಿಡಿಯೇಟ್ಲಿ ಹೋಗೋದು ಬೇಕಾಗಿಲ್ಲ. ದಿಸ್ ಇಸ್ ದ ರೆಮಿಡಿ ಐ ಆಮ್ ಟೆಲ್ಲಿಂಗ್ ವಾಚಿಂಗ್ ದಿಸ್ ಟಿವಿ ದಟ್ ಎನಿ ಆ್ಯನಿಮಲ್, ಡಾಗ್ ಫಾರ್ ದ್ಯಾಟ್ ಮ್ಯಾಟರ್ ಆರ್ ಕ್ಯಾಟ್, ಲಿಕ್ವಿಡ್ ಇದರಲ್ಲಿ ನೀವು ಮಾಡಿಕೊಡಿ. ಸಪೋಸ್ ಇಟ್ ಹ್ಯಾಸ್ ಗಾಟ್ ಲೂಸ್ ಮೋಷನ್ಸ್. ಸೊ ಲೂಸ್ ಮೋಷನ್ಸ್ಗೆ ನೀವೇನು ಮೆಡಿಸಿನ್ ತಗೋತೀರಾ ಅದನ್ನು ಪ್ರಮಾಣದಲ್ಲಿ
ನೀವು ಒಂದು ಟ್ಯಾಬ್ಲೆಟ್ ತೊಗೋತೀರಾ ಅಂದರೆ ಅದಕ್ಕೆ ಅರ್ಧ ಟ್ಯಾಬ್ಲೆಟ್ ಹಾಕಿ, ಡಿಪೆಂಡ್ಸ್ ಆನ್ ಎಷ್ಟು ಮಟ್ಟಿಗೆ, ಇಲ್ಲಾಂದರೆ ಬೇದಿನೇ ಸ್ಟಾಪ್ ಆಗಿಬಿಡೋದು. ಸೊ ಯು ಹ್ಯಾವ್ ಟು ಪುಟ್ ಲಿಟಲ್ ಲೆಸ್ ದೆನ್ ವಾಟ್ ವಿ ಟೇಕ್. ದ ಕಾರಣ ಏನಂದರೆ ನಮಗೆ ಅದು ಜಾಸ್ತಿ ಬೇಕಾಗತ್ತೆ, ಬಿಕಾಸ್ ವಿ ಆರ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ವಿ ಹ್ಯಾವ್ ಲಾಟ್ ಆಫ್ ವರ್ಕ್ ಇನ್. ಆ್ಯನಿಮಲ್ಗೆ ಸ್ವಲ್ಪ ಕಮ್ಮಿ ಹಾಕಿದ್ರು ಅದಕ್ಕೆ ಸೆನ್ಸ್ ಇರುತ್ತೆ, ಬೇಗ ಡೈಜೆಸ್ಟ್ ಆಗುತ್ತೆ, ಬೇಗ ರಿಕವರ್ ಆಗುತ್ತೆ. ಸರಿ ಸರ್, ಇಷ್ಟೊತ್ತು ನೀವು ಬಂದು ಯಾವ ರೀತಿ ಎನಿಮಲ್ನ ಟ್ರೈನ್ ಮಾಡಬೇಕು ಅನ್ನೋದನ್ನು ಹೇಳಿದ್ರಿ. ಅದೇ ರೀತಿ ಆ ಪ್ರಾಣಿಗಳ ಜೊತೆ ಇರೋದೊಂದು ಕ್ಲೋಸ್ನೆಸ್, ಸ್ಪೆಷಲಿ ಡಾಗ್ ಜೊತೆ ಇರೋ ಕ್ಲೋಸ್ನೆಸ್, ಅದರ ಒಂದು ಕ್ಯೂಟ್ ಬಿಹೇವಿಯರ್ ಇದೆ, ಎಲ್ಲದರ ಬಗ್ಗೆ ಮಾಹಿತಿ ನೀಡಿದ್ರಿ. ನಿಮ್ಮೆಲ್ಲ ಮಾಹಿತಿಗಳಿಗೂ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು ಫಾರ್ ದಿ ಒಳ್ಳೆ ಮೆಸೇಜಿಗೆ ತುಂಬ ಧನ್ಯವಾದಗಳು ಸರ್. ಸೊ ವೀಕ್ಷಕರೇ, ಒಂದು ಒಳ್ಳೆ ರೀತಿಯಾದ ಒಂದು ಸಂದೇಶ ಸಿಕ್ತು. ಲವ್ ದ ಎನಿಮಲ್ಸ್ ಅಂತ, ಎಲ್ಲರೂ ಪ್ರಾಣಿನ ಪ್ರೀತಿಸ್ತಾರೆ, ನೀವು ಪ್ರೀತಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಿಮ್ಮೂರಿನ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯನ್ನ. ನಮಸ್ಕಾರ. La 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 la. This program is sponsored by Pet Hut, Kadri Commercial Complex, Malikatta, Mangalore, Akash Towers, Chilimbi, Mangalore.